ಕೊರೋನಾ ಹಾವಳಿಯ ನಡುವೆ ಕೆಲವೆಡೆ ಕ್ರೂರತ್ವ ಮೆರೆಯುತ್ತಿದೆ. ಇನ್ನೊಂದೆಡೆ ಮಾನವೀಯತೆ ಕಂಡು ಬರ್ತಿದೆ. ಹಲವಾರು ಮಂದಿ ಅನೇಕ ರೀತಿಯಲ್ಲಿ ಉತ್ತಮ ಸೇವೆಯಲ್ಲಿ ತೊಡಗಿದ್ದಾರೆ. ಅವರಲ್ಲಿ ಹುಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು ಅವರು ಕೂಡ ಒಬ್ಬರು. ತಮ್ಮ ಗೃಹ ಪ್ರವೇಶವನ್ನ ಸರಳ ರೀತಿಯಲ್ಲಿ ನೆರವೇರಿಸಿ ಉಳಿದ ದುಡ್ಡಲ್ಲಿ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರಿಗೆ ಅಗತ್ಯ ಔಷಧಿಯ ಕಿಟ್ಗಳನ್ನು ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗೇಶ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಕಿಟ್ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗೇಶ್ ಅವರು ಪ್ರದೀಪ್ ಅವರು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಐಸೋಲೇಷನ್ನಲ್ಲಿರುವ ಕೋವಿಡ್ ಸೋಂಕಿತರಿಗೆ ತುರ್ತು ಸಂದರ್ಭದಲ್ಲಿ ಬೇಕಾದ ಜೀವರಕ್ಷಕ ಔಷಧಿಗಳನ್ನು ನೀಡಿದ್ದಾರೆ. ಸಾವಿರಾರು ಬೆಲೆಯ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ನೀಡಿದ್ದಾರೆ. ಇವರ ಈ ನಡೆ ಇತರಿಗೆ ಸ್ಫೂರ್ತಿ ಎಂದರು. ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟಿಯವರು ನಮಗೆ ತುಂಬ ತುರ್ತಾಗಿ ಜೀವರಕ್ಷಕ ಔಷಧಿಗಳನ್ನು ಇವತ್ತು ಕೊಡಮಾಡಿದ್ದಾರೆ. ಸುಮಾರು 50,000 ರೂಪಾಯಿ ಬೆಲೆಯ ಅತ್ಯುತ್ತಮವಾದ ಔಷಧಿಯನ್ನು ಮೆಡಿಕಲ್ನಿಂದ ಕಳಿಸಿ ಉತ್ತಮ ಗುಣಮಟ್ಟದ ಔಷಧಿಯನ್ನು ಖರೀದಿಸಿ ನಮಗೆ ಕೊಡಮಾಡಿದ್ದಾರೆ. ಎಲ್ಲ ವಿಷಯದಲ್ಲೂ ಅವನು ನಾನು ಸಾಧಾರಣ 22 ವರ್ಷದಿಂದ ನೋಡ್ತಾ ಬಂದವನು. ಸಮಾಜ ಸೇವೆ ಕಾರ್ಯದಲ್ಲಿ ಅವರದ್ದು ಎತ್ತಿರ ಕೈ. ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ಸಾವಿರಲಿ ನೋವಿರಲಿ ಎಷ್ಟು ಗಂಟೆ ರಾತ್ರಿ ಬೇಕಾರಾಗಿತ್ತು. ನಾನು ಖುದ್ದಾಗಿ ಕಣ್ಣಾರೆ ನೋಡಿದವನಿದ್ದನು. ನಮ್ಮ ಆಸ್ಪತ್ರೆಯಲ್ಲಿ ಕೆಲವೊಂದು ಔಷಧಿಗಳಿಗೆ ಸ್ವಲ್ಪ ಸಿಕ್ಕುವುದು ಕಷ್ಟ ಆದ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿಂದೂ ಫೋನ್ ಮಾಡಿಸಿ ಬೆಂಗಳೂರು ಮುಂಬೈನಿಂದೆಲ್ಲ ತರಿಸಿ ನಮಗೆ ಕೊಟ್ಟಿದ್ದಾರೆ. ಇಂಥ ಒಂದು ಘನಕಾರ್ಯವನ್ನು ನಾವು ಖಂಡಿತವಾಗಿ ಗುರುತಿಸಬೇಕು ಮತ್ತು ಅಭಿನಂದಿಸಬೇಕು. ಅವರಿಗೆ ಇನ್ನೂ ಕೂಡ ಸ್ಫೂರ್ತಿ ಉತ್ತೇಜನವನ್ನು ಇವರ ಒಂದು ಈ ನಡೆ ಕೊಡ್ತದೆ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು ಅವರು ಇತ್ತೀಚೆಗೆ ಮನೆಯ ಗೃಹ ಪ್ರವೇಶವನ್ನ ಸರಳ ರೀತಿಯಲ್ಲಿ ಮಾಡಿದೆ. ದುಂದು ವೆಚ್ಚವನ್ನ ತಪ್ಪಿಸಿ ಆಸ್ಪತ್ರೆಗೆ ನೀಡುವ ಬಗ್ಗೆ ಚಿಂತಿಸಿದ್ದು ಆಸ್ಪತ್ರೆಗಳಲ್ಲಿ ತುರ್ತು ಔಷಧಿಯ ಕೊರತೆ ಇರುವುದನ್ನು ಕಾಣುತ್ತಿದ್ದೇವೆ. ಹಾಗಾಗಿ ಆಸ್ಪತ್ರೆಗೆ ನಾನು ಐಸೋಲೇಷನ್ ಔಷಧಿ ಕಿಟ್ ವಿತರಿಸಿದ್ದೇನೆ ಎಂದು ಹೇಳಿದರು. ಒಂದು ವಿಶೇಷವಾಗಿ ಒಂದು ಗೃಹ ಪ್ರವೇಶ ಮಾಡಿದೆ. ಬಹಳ ಚುಟುಕಾಗಿ ಅಚ್ಚುಕಟ್ಟಾಗಿ ಒಂದು ಗೃಹ ಪ್ರವೇಶ ಮಾಡಿದಂಥ ಸಂದರ್ಭ ಕೇವಲ ನನ್ನ ಕುಟುಂಬದವರು ಮಾತ್ರ, ನನ್ನ ಮನೆಯವರು ಮಾತ್ರ ಸೇರಿ ಮಾಡಿದಂಥ ಸಂದರ್ಭ. ಇಲ್ಲಾಂದರೆ ಒಂದು 4-5 ಸಾವಿರ ಜನ ಊಟಾಗ್ತಿತ್ತು, ಅದಕ್ಕೆ ದುಂದು ವೆಚ್ಚ ಆಗ್ತಿತ್ತು, ಖರ್ಚಾಗ್ತಿತ್ತು. ಆ ಹಣ ಖರ್ಚಾದಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಹೋಗ್ತಿತ್ತು. ಅದು ಉಳಿತಾಯ ಇರುವಂಥ ಸಂದರ್ಭದಲ್ಲಿ ನಾನು ಏನೋ ಕೊಡಬೇಕು, ಯಾವ ರೀತಿ ಕೊಡಬೇಕು ಬಡವರಿಗೆ ಅನ್ನುವಂಥ ನೆಲೆಯಲ್ಲಿ ಬೇರೆ ಬೇರೆ ಕಿಟ್ಟಿನ ವ್ಯವಸ್ಥೆ ಮಾಡ್ಬೋದಿತ್ತು. ಆದರೆ ನನಗೆ ಅನ್ನಿಸಿದ್ದು ನಾಗೇಶ್ ಡಾಕ್ಟ್ರು ಅಥವಾ ಈ ಕುಂದಾಪುರ ಹಾಸ್ಪಿಟ್ಲಿಗೆ ಒಳ್ಳೆಯ ಕೋವಿಡಿನ ಹೆಸರಿದೆ. ಇದು ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ನಮ್ಮಂಥವರು ಆಸ್ಪತ್ರೆಗೆ ಸಹಾಯ ಮಾಡಿದಾಗ ಮಾತ್ರ ಕೊಡುವುದಕ್ಕಿಂತ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ತುಂಬ ಮೆಡಿಸಿನ್ನ ಕೊರತೆ, ಕೆಲವೊಂದು ಇಂಜೆಕ್ಷನ್ ಸಿಗ್ತಾ ಇಲ್ಲ, ಬೇರೆ ಬೇರೆ ಕಡೆಯಲ್ಲಿ ಪ್ರಯತ್ನ ಮಾಡೋದು ಸಿಗ್ತಾ ಇಲ್ಲ. ಆ ನೆಲೆಯಲ್ಲಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡೋದು.